ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಅರುಣಾ ಮಸಾಲಾ, ಪೋಸ್ಟ್ಮ್ಯಾನ್ ತೂರ್ ದಾಲ್, ಫ್ಲೋರೋಮಾ ಫ್ಲೋರ್ ಕ್ಲೀನರ್, ಹಾನ್ಪಾಲ್ ಚಿಕ್ಕಿ, ಲಲಿತಾ ಜ್ಯುವೆಲ್ಲರ್ಸ್ PVS ಮಂಗಳೂರು, ಚಿತ್ರಕೂಟ ಶಿಶು ಪೋಷಕ ನ್ಯಾಚುರಲ್ ಫುಡ್ ಹಾಗೂ ಶಶಿ ಪ್ಲಸ್ ಬ್ಯೂಟಿ ಸೋಪ್. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ನಮಸ್ತೆ, ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ನಮ್ಮ ಟಿವಿ ಮತ್ತು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅವರು ಅರ್ಪಿಸುವಂತಹ ನಮ್ಮ ಸವಿರುಚಿ ಅಡುಗೆ ಮನೆ ನಮ್ದು, ಹೊಸ ರುಚಿ ನಿಮ್ದು ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಟ್ರೈಡ್ ಟೇಸ್ಟೆಡ್ ಅಂಡ್ ಟ್ರಸ್ಟೆಡ್ ಅರುಣಾ ಮಸಾಲೆಗಳು, ಪೋಸ್ಟ್ ಮ್ಯಾನ್ ತೂರ್ ದಾಲ್, ಹಾನ್ಬಾಲ್ ಚಿಕ್ಕೀಸ್, ಲಲಿತಾ ಜ್ಯುವೆಲ್ಲರ್ಸ್, ಫ್ಲೋರೋಮಾ ಫ್ಲೋರ್ ಕ್ಲೀನರ್, ಚಿತ್ರಕೂಟ ಶಿಶು ಪೋಷಕ ನ್ಯಾಚುರಲ್ ಫುಡ್ ಮತ್ತು ಕಾಮತ್ ಟೀ ಅಂಡ್ ಶಶಿ ಪ್ಲಸ್ ಬ್ಯೂಟಿ ಸೋಪ್. ಸೊ ನಮ್ಮೆಲ್ಲ ಸ್ಪಾನ್ಸರ್ಸ್ನವರಿಗೆ ಒಂದು ಥ್ಯಾಂಕ್ಸ್ ಅಂತ ಹೇಳ್ತಾ, ವೀಕ್ಷಕರೇ, ಅಡುಗೆ ಮನೆಯಲ್ಲಿ ಯಾವಾಗಲೂ ಹೊಸತಾದಂತಹ ಅಡುಗೆಗಳು ತಯಾರಾಗುತ್ತೆ. ಬಟ್ ಅಡುಗೆಗೆ ಯಾವುದೇ ರೀತಿಯ ಇತಿ ಮಿತಿ ಇಲ್ಲದೆ ಏನಾದ್ರೂ ಒಂದು ಹೊಸ ಇಂಗ್ರೀಡಿಯೆಂಟ್ ಅಥವಾ ಏನಾದ್ರೂ ಒಂದು ಹೊಸತಾದಂತಹ ಒಂದು ಕೈ ರುಚಿ ತೋರಿಸಿದ್ರೆ ಅದರಲ್ಲಿ ಹೊಸತಾದಂತಹ ಅಡುಗೆ ಉದ್ಭವವಾಗುತ್ತೆ. ಸೊ ಅದು ಮೊದಲಿಂದ ಆಗಿರ್ಲಿ ಅಥವಾ ಈಗಲೂ ಆಗಿರ್ಲಿ, ಅಡುಗೆಯಲ್ಲಿ ಅಂತೂ ವಿಭಿನ್ನವಾಗಿದ್ರೆ ಮಾತ್ರ ಎಲ್ರಿಗೂ ಇಷ್ಟ ಆಗುತ್ತೆ. ಸೊ ನಮ್ಮ ಅಡುಗೆ ಮನೆಯಲ್ಲಿ ವಿಭಿನ್ನವಾದಂತಹ ಅಡುಗೆಗಳು ಯಾವಾಗಲೂ ತಯಾರಾಗ್ತಾ ಇರೋದ್ರಿಂದ ಇವತ್ತು ನಮ್ಮ ಅಡುಗೆ ಮನೆಯಲ್ಲಿ ಒಂದು ವಿಭಿನ್ನ ರೀತಿಯ ಅಡುಗೆ ಹೇಳ್ಕೊಡ್ಲಿಕ್ಕೆ ನಮ್ಮ ಜೊತೆಗೆ ಗೆಸ್ಟ್ ಆಗಿ ಶ್ರೀಮತಿ ಮರ್ಲಿನ್ ಅವರಿದ್ದಾರೆ. ಬನ್ನಿ, ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ಕಾರ ಮೇಡಮ್. ನಮಸ್ತೆ. ಹೇಗಿದ್ದೀರಾ? ಚೆನ್ನಾಗಿದ್ದೇನೆ. ಬಹಳ ಸಮಯ ಆಯ್ತು, ತುಂಬಾ ದಿವಸಗಳ ಮುಂಚೆ ಕೂಡ ಒಮ್ಮೆ ಅಡುಗೆ ಮನೆಗೆ ಬಂದಿದ್ದೀರಾ. ಹೌದು. ಅಂಡ್ ಅದರ ನಂತರ ಸ್ವಲ್ಪ ನೀವು ತೋರ ಆದಾಗ ಕಾಣ್ತಾ ಇದ್ದೀರಾ. ಹೌದಾ? ಅಡಿಗೆ ಎಲ್ಲ ರೆಡಿ ಮಾಡ್ತಾ ಇದ್ದೀರಾ ಅಂತ ಮನೆಯಲ್ಲಿ? ಬಹುಶಃ ಕ್ರಿಸ್ಮಸ್ ಬಂದಿತ್ತಲ್ಲ, ಕ್ರಿಸ್ಮಸ್ ಗ್ಯಾಪ್ ಅಲ್ಲಿ ಸ್ವಲ್ಪ ತೋರ ಆಗಿರಬಹುದು. ವಿಧ ವಿಧದ ಅಡಿಗೆ ಮಾಡಿದೀರಾ? ಮಾಡಿದ್ದೇನೆ. ಓಕೆ. ಸೊ ಗೆಸ್ಟ್ ಇರ್ತಾರಲ್ಲ, ಗೆಸ್ಟ್ ಇದ್ರು. ಓಕೆ. ಸೊ ಫಸ್ಟ್ ಆಫ್ ಆಲ್ ಆರಾಮ್ಸೆ ಹೇಗಿದ್ದೀರಾ? ಹೇಗಿದೆ ಎಲ್ಲ? ಎಲ್ಲ ಚೆನ್ನಾಗಿದೆ. 2021 ನಲ್ಲಿ ಸ್ಟಾರ್ಟಿಂಗ್ ಓಕೆ ಅಲ್ವಾ? ಓಕೆ. ಸೊ ನಮ್ಮ ಅಡಿಗೆ ಮನೆಗೆ ಕೂಡ ಬಂದಿದ್ದೀರಾ. ಅಂಡ್ ಏನ್ ಹೇಳ್ಕೊಡ್ತಾ ಇದ್ದೀರಾ ನಮ್ಮ ಅಡಿಗೆ ಮನೆಯಲ್ಲಿ? ಇವತ್ತು 2 ಐಟಮ್ಸ್. ಒಂದು ಬೇಬಿ ಕಾರ್ನ್ ಮಂಚೂರಿಯನ್ ಮಾಡ್ತೇನೆ, ಮತ್ತೊಂದು ಹುರುಳಿಕಾಳಿದು ಲಡ್ಡು. ವಾವ್, ವೆರಿ ನೈಸ್. ಒಂದು ಚೈನೀಸ್, ಇನ್ನೊಂದು ಸ್ವೀಟ್. ಓಕೆ. ಸೊ ನಮ್ಮ ಅಡಿಗೆ ಮನೆ ವೆಯ್ಟ್ ಮಾಡ್ತಾ ಇದೆ. ಅಂಡ್ ನಮ್ಮ ವೀಕ್ಷಕರು ಕೂಡ ಕಾಯ್ತಾ ಇದ್ದಾರೆ, ಯಾಕಂದ್ರೆ ಬೇಬಿ ಕಾರ್ನ್ ಮಂಚೂರಿ ಮತ್ತು ಹುರುಳಿಕಾಯಿ ಕೂಡ ತುಂಬಾ ಒಳ್ಳೇದಲ್ವಾ, ಆರೋಗ್ಯಕ್ಕೆ ತುಂಬಾ ಒಳ್ಳೇದು. ಈ ಜಾಸ್ತಿಯಾಗಿ ಕಂಬಳದಲ್ಲೆಲ್ಲ ಎತ್ತುಗಳಿಗೆಲ್ಲ ಜಾಸ್ತಿ ಹುರುಳಿಯೇ ಹಾಕುವಂಥದ್ದು. ಸೊ ಸ್ಟ್ರೆಂತ್ ಇರುವಂತದ್ದು. ಸೊ ಹೋಗುವ ನಮ್ಮ ಅಡಿಗೆ ಮನೆಗೆ ಅಲ್ವಾ? ಬನ್ನಿ. ಎಸ್ ಮ್ಯಾಮ್. ಸೊ ಫೈನಲಿ ಎಲ್ಲ ನಿಮ್ಮ ಇಂಗ್ರೀಡಿಯೆಂಟ್ಸ್ ಗಳು ಕಾಣ್ತಾ ಇದೆ. ಬೇಬಿ ಕಾರ್ನ್ ಯೂಶುವಲಿ ನಮ್ಗೆ ಸೂಪರ್ ಮಾರ್ಕೆಟ್ ಅಲ್ಲಿ ಹೀಗೆಲ್ಲ ಸಿಗುತ್ತೆ ಅಲ್ವಾ? ಮೊದಲೆಲ್ಲ ಸ್ವಲ್ಪ ರೇರ್ ಆಗಿ ಮೋರ್ ಅಥವಾ ದೊಡ್ಡ ದೊಡ್ಡ ಸೂಪರ್ ಮಾರ್ಟ್ ಗಳಲ್ಲಿ ಮಾತ್ರ ಸಿಗ್ತಾ ಇತ್ತು. ಈಗ ಇವನ್ ವೆಜಿಟೇಬಲ್ ಶಾಪ್ ಅಲ್ಲೂ ಸಿಗುತ್ತೆ ಪ್ಯಾಕೆಟ್ ಅಲ್ಲಿ ಬೇಬಿ ಕಾರ್ನ್ ಅಲ್ವಾ? ಎಸ್, ಸ್ಟಾರ್ಟ್ ಮಾಡುವ ಹಾಗಾದ್ರೆ ಮೇಡಮ್. ಏನ್ ಫಸ್ಟ್? ನಂಗೆ ಒಂದು ಬಾಣಲೆ ಕೊಡಿ. ಫಸ್ಟಿಗೆ ನಾವು ಬೇಬಿ ಕಾರ್ನ್ ಅನ್ನು ಸ್ವಲ್ಪ ಬೇಯಿಸಬೇಕು, ಉಪ್ಪು ಹಾಕಿ. ಓಕೆ. ಸೊ ಗ್ಯಾಸ್ ಹಚ್ಚಲಾಗಾದ್ರೆ ಆಯ್ತು. ಸ್ವಲ್ಪ ನೀರು ಹಾಕಿ ಅದಕ್ಕೆ. ಓಕೆ. ಸೊ ಫಸ್ಟಿಗೆ ಇರೋದು ನಾವು ಬೇಬಿ ಕಾರ್ನ್ ಅನ್ನು ಬೇಯಿಸ್ಕೊಳ್ಳಿ. ಓಕೆ. ಸಾಕಾ ನೀರು? ಸಾಕು. ಮತ್ತೆ ಸ್ಪೂನ್ ಬೇಕು. ಸ್ವಲ್ಪ ಉಪ್ಪು ಹಾಕಬೇಕು ನೀರಿಗೆ. ಯಾಕೆ ಅದು ಉಪ್ಪು ಹಾಕೋದು? ಅದು ಅದಕ್ಕೆ ಎಳಿಬೇಕಲ್ಲ. ಓಕೆ ಓಕೆ. ಸಕ್ ಮಾಡ್ತದೆ. ಯೂಶುವಲಿ ಈಗ ನಾವು ಕುಕ್ ಮಾಡುವಾಗ ಅದಕ್ಕೆ ಉಪ್ಪು ಬೇಗ ಎಳ್ಕೊಳ್ಳಲ್ವಾ? ಇಲ್ಲ, ಬೇಗ ಎಳ್ಕೊಳ್ಳೋದಿಲ್ಲ. ಆಗ ಸಹ ಸ್ವಲ್ಪ ಹಾಕಬೇಕು ಮಸಾಲ ಮಾಡುವಾಗ. ಸುರುವಿಗೆ ಇದು ಬೇಯಿಸುವಾಗ ಸಹ ಸ್ವಲ್ಪ ಉಪ್ಪು ಹಾಕೊಳ್ಳಿ. ಓಕೆ, ಫೈನ್ ಫೈನ್. ಓಕೆ. ಇದು ಬೇಬಿ ಕಾರ್ನ್, ಒಂದು ಬೇಬಿ ಕಾರ್ನ್ ಅನ್ನು ಸ್ಲಿಟ್ ಮಾಡಿ ಹಾಫ್ ಮಾಡಿದ್ದೇನೆ. ಸೊ 4 ಪೀಸಸ್. ಓಕೆ ಓಕೆ. ಸೊ ಇದು ಬೇಯಬೇಕು ಫಸ್ಟಿಗೆ. ಓಕೆ. ಸೊ ಇದು ಬೆಂದ ಆದ ನಂತರನೇ ನೆಕ್ಸ್ಟ್ ಪ್ರಾಸೆಸ್ ಅಂದ್ರೆ ಹಾಫ್ ಬಾಯ್ಲ್ ಆಗಬೇಕು, ಮತ್ತೆ ಉಳಿದದ್ದು ಮತ್ತೆ ಮಾಡ್ಲಿಕ್ಕೆ. ಓಕೆ ಓಕೆ. ಸೊ ಆಕ್ಚುಲಿ ತುಂಬಾ ವಿಧವಾದಂತಹ ಅಡಿಗೆ ಮಾಡ್ತಾರಲ್ವಾ ಈ ಕಾರ್ನ್ ಅಲ್ಲಿ? ಪುಡಿ ಮಾಡ್ತಾರಂತೂ. ಕೆಲವು ಸರಿ ಖಾಲಿ ಬೇಯಿಸಿ ತಿಂತಾರೆ, ಸ್ವಲ್ಪ ಲೈಮ್ ಹಾಕಿ. ಮತ್ತೆ ಇನ್ನು ಕೆಲವೊಮ್ಮೆ ಈ ಮಳೆಗಾಲದ ಟೈಮಲ್ಲಿ ಜಾಸ್ತಿ ಬಿಸಿ ಬಿಸಿ ಮಾಡಿ ಅದನ್ನು ಅದಕ್ಕೆ ಖಾರ ಎಲ್ಲ ಹಾಕಿ ಕೊಟ್ಟಿರ್ತಾರೆ.
ಸೊ ಇದು ಬೇಯ್ತಾ ಬರ್ತಾ ಇದೆ ಹಾಗಾದ್ರೆ. ಈಗ ಬೇಯ್ತಾ ಬಿದ್ದದ್ದು ಕಂಪ್ಲೀಟ್ ಬೇಯೋದು ಅಗತ್ಯ ಅಲ್ಲ, ಅರ್ಧ ಬೆಂದ್ರೆ ಸಾಕು. ಸಾಕಾಗುತ್ತೆ. ಈಗ ಇದಿಷ್ಟು ಸಾಕಾ? ಹಾಂ, ಓಕೆ. ಈಗ ಇದನ್ನು ಸೋಸಬೇಕು. ಓಕೆ. ನೀರು ತೆಗಿಬೇಕು ಇದರಿಂದ. ನೀರು ತೆಗಿಲಿಕ್ಕೆ. ಓಕೆ. ಈಗ ಇದು ಅರ್ಧ ಬೆಂದದ್ದು. ಹೌದು, ಹಾಕ್ಲಿಯಾ? ಅದು ಹಾಕಿ. ಈಗ ಇದಕ್ಕೆ ಸ್ವಲ್ಪ ಮೈದಾ ಹುಡಿ. ಓಕೆ. ಮತ್ತೆ ಸ್ವಲ್ಪ ಕಾರ್ನ್ಫ್ಲವರ್. ಮೈದಾ ಮತ್ತು ಕಾರ್ನ್ಫ್ಲವರ್. ಓಕೆ. ಮತ್ತೆ ಸ್ವಲ್ಪ ಉಪ್ಪು, ಸ್ವಲ್ಪ. ಓಕೆ. ಆಲ್ರೆಡಿ ನಾವು ಸ್ವಲ್ಪ ಬೇಯಿಸುವಾಗ ಹಾಕಿರ್ತೇವೆ. ಸ್ವಲ್ಪ ಹಾಕಬೇಕು. ಹಾಂ. ಈಗ ಇದನ್ನು ಸರಿ ಮಿಕ್ಸ್ ಮಾಡಬೇಕು. ಓಕೆ. ಸ್ವಲ್ಪ ನೀರು ಹಾಕ್ತೀರಾ? ನೀರು ಹಾಕ್ಲಿಕ್ಕ ಹಾಕ್ಲಿಯಾ? ಸಾಕ? ಸಾಕು. ಸೊ ಇದು ಕೋಟಿಂಗ್ ತರ ಮಿಕ್ಸ್ ಮಾಡ್ಕೊ. ಹೌದು. ಬಾಣಲೆ ಒಂದು ಇಡಿ, ಇದು ಮಿಕ್ಸ್ ಆಗ್ತಾ ಉಂಟು. ಬಾಣಲೆ ಇಟ್ಟು ಸ್ವಲ್ಪ ಎಣ್ಣೆ ಡೀಪ್ ಫ್ರೈ ಮಾಡಲಿಕ್ಕೆ. ಓಕೆ ಓಕೆ ಸರಿ. ಸೊ ಇದು ಫಸ್ಟ್ ಹಾಗಾದ್ರೆ ಡೀಪ್ ಫ್ರೈ ಮಾಡ್ಕೊಳ್ಳಿಕ್ಕೆ ಇರುವಂಥದ್ದು. ಸೊ ಇದು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಸೊ ದಿ ಬೆಸ್ಟ್ ಆಯಿಲ್. ತುಂಬ ಕ್ಲಿಯರ್ ಉಂಟು, ಮತ್ತೆ ಕೊಲೆಸ್ಟ್ರಾಲ್ ಇಲ್ಲ ಅಲ್ಲ. ನಿಮ್ಗೆ ಹೇಳ್ಬೇಕಂದ್ರೆ ನಿಮ್ಗೆ ಗೊತ್ತಿದೆ ಇದರ ಬಗ್ಗೆ ಅಲ್ವಾ? ನಾವು ಅದೇ ಯೂಸ್ ಮಾಡ್ತಾ ಇದ್ದೇವೆ ಮನೆಯಲ್ಲಿ. ಈಗ ಈಚೆಂದ ನಾವು ಇದನ್ನು ಫ್ರೈ ಮಾಡ್ತಾ ಇರುವಾಗ ಆಚೆಂದ ನಾವು ಇದಕ್ಕೆ ಸಾಸ್ ಮಸಾಲ ಎಲ್ಲ. ಓಕೆ. ಸೊ ಹಾಗಾದ್ರೆ ಇದನ್ನು ಫಸ್ಟ್ ಈ ಕಡೆಗೆ ಶಿಫ್ಟ್ ಮಾಡ್ಕೊಳ್ಳೋಣ. ಸೊ ಇಲ್ಲಿ ರೆಡಿ ಆಗ್ತಾ ಇರಲಿ ಎಣ್ಣೆ. ಸೊ ಈ ಕಡೆ ಬಿಸಿಯಾಗಲಿ. ಅದು ರೆಡಿ ಆದಾಗ ಹಾಕ್ತೇನೆ. ಓಕೆ. ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ. ಎಣ್ಣೆ ಹಾಕಬೇಕಾ? ಸಾಕು. ಓಕೆ. ಸೊ ಇದು ಇರೋದು ಇನ್ನು ಡೀಪ್ ಫ್ರೈ ಮಾಡ್ಕೊಳ್ಳಿಕ್ಕೆ. ಹೌದು, ಅದು ಡೀಪ್ ಫ್ರೈ ಮಾಡಲಿಕ್ಕೆ ಬಿಡಿ ಬಿಡಿಯಾಗಿ ಹಾಕಬೇಕು, ಇಲ್ಲದ್ರೆ ಅಂಟುತ್ತದೆ. ಸರಿ ಸರಿ. ಇದು ಎಣ್ಣೆ ಬಿಸಿ ಆಯಿತು. ಹಾಂ. ಈಗ ಇದಕ್ಕೆ ನಾವು ಬೆಳ್ಳುಳ್ಳಿ ಹಾಕಬೇಕು. ಓಕೆ. 1 ಟೇಬಲ್ ಸ್ಪೂನ್ ಅಷ್ಟು ಅಮೌಂಟಿಗೆ. ಹಾಂ. ಮತ್ತು ಜಿಂಜರ್, ಶುಂಠಿ ತುಂಬ ಸಣ್ಣಗೆ ಹಚ್ಚಿದ ಶುಂಠಿ, ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಒಟ್ಟಿಗೆ ಹಾಕಬೇಕು. ಹಾಂ. ಸೊ ಜಾಸ್ತಿ ಈ ತರ ಮಂಚೂರಿಯನ್ ಎಲ್ಲ ಏನಿರುತ್ತೆ ಅದಕ್ಕೆಲ್ಲ ಸಣ್ಣ ಸಣ್ಣ ಚಾಪ್ ಮಾಡ್ತಾರೆ, ಸಣ್ಣ ಸಣ್ಣ ಮಿನ್ಸ್ ಮಾಡಬೇಕು. ಓಕೆ ಓಕೆ. ಈಗ ಇದಕ್ಕೆ ಕಾಯಿ ಮೆಣಸು ಹಾಕುವ. ಓಕೆ. 2 ಕಾಯಿ ಮೆಣಸು ಸ್ಲಿಟ್ ಮಾಡಿ ಹಾಕಿದೆ. ಸಾಕಾಗುತ್ತೆ. ಓಕೆ. ಇನ್ನು ನೀರುಳ್ಳಿ ಹಾಕಬೇಕು. ನೀರುಳ್ಳಿ ಮಾತ್ರ ಹೀಗೆ ದೊಡ್ಡ ದೊಡ್ಡ ಪೀಸ್ ಮಾಡಿ ಕಟ್ ಮಾಡಿ. ಓಕೆ ಓಕೆ ಸರಿ. ಸಣ್ಣ ಸಣ್ಣ ಮಾಡಬಾರ್ದು. ನೀರುಳ್ಳಿ ಮಾತ್ರ ಸ್ವಲ್ಪ ಸೈಜಲ್ಲಿ ದೊಡ್ಡ ಸೈಜ್. ಸೊ ಇದು ಹಾಗಾದ್ರೆ ಎಣ್ಣೆಯಲ್ಲಿ ಬಿಡ್ಲಿಯಾ? ಹಾಂ, ಬಿಡಿ ಬಿಡಿ ಆಯಿತು. ಸೊ ಒಂದೊಂದನ್ನೇ ಎಣ್ಣೆಯಲ್ಲಿ ಹಾಕಿದ್ರೆ ಆಯಿತು. ಒಂದೊಂದನ್ನೇ. ಓಕೆ. ಯಾಕಂದ್ರೆ ಒಂದಕ್ಕೊಂದು ಅಂಟ್ಕೊಳ್ಳೋದ್ರಿಂದ ಸಪ್ರೇಟ್ ಹಾಕ್ಬೇಕು. ಹೌದು ಹೌದು ಹೌದು. ಈಗ ಇದಕ್ಕೆ ಟೊಮೆಟೊ ಕೆಚಪ್ ಹಾಕ್ಬೇಕು. ಓಕೆ. 2 ಟೀ ಸ್ಪೂನ್ ಹಾಕಿದ್ದೇನೆ. ಸರಿ. ಸೊ 2 ಟೀ ಸ್ಪೂನ್ ಅಷ್ಟು ಟೊಮ್ಯಾಟೊ ಕೆಚಪ್. ಓಕೆ. ಮತ್ತು ಚಿಲ್ಲಿ ಸಾಸ್. ಓಕೆ. ಎಲ್ಲ ಸಾಸ್ಗಳು ಅದಕ್ಕೆ ಬೇಕಾಗುತ್ತಲ್ವಾ? ಸೊ ಇದು ಬೇಯಲಿಕ್ಕೆ ತುಂಬ ಹೊತ್ತು ತಗೊಳ್ಳುತ್ತಾ ಬೇಬಿ ಕಾರ್ನ್? ಅದು ಸ್ವಲ್ಪ ಬ್ರೌನ್ ಕಲರ್ ಚೇಂಜ್ ಆಗ್ತದೆ. ಓಕೆ ಓಕೆ. ಸೊ ಇದೆಲ್ಲ ಹಾಕಿದೆ. ಇದಕ್ಕೆ ನನಗೆ ಸ್ವಲ್ಪ ಚಿಲ್ಲಿ ಪೌಡರ್ ಬೇಕು. ಚಿಲ್ಲಿ ಪೌಡರ್ ಬೇಕಾ? ಅರುಣದವ್ರದ್ದು. ಹಾಂ, ಹಾಕ್ಲಿಯಾ? ಹಾಕಿ. ಸೊ ಇದು ಟ್ರೈಡ್ ಟೇಸ್ಟೆಡ್ ಆ್ಯಂಡ್ ಟ್ರಸ್ಟೆಡ್ ಅರುಣ ಮಸಾಲೆ. ಸಾಕು. ಓಕೆ. ಸೊ ಇದು ಹೊರಳಾಡಿಸ್ಲಿಯಾ? ಹಾಂ, ಓಕೆ. ಈಗ ಇದಕ್ಕೆ ಸ್ವಲ್ಪ ಸೋಯಾ ಸಾಸ್ ಹಾಕ್ತೇನೆ. ಓಕೆ.
ಸೊ ಇದೆಲ್ಲ ಸಾಸ್ ತರ ಎಲ್ಲ ಮಿಕ್ಸಿಂಗ್ ಆಗಿ ರೆಡಿ ಆಗುತ್ತೆ ಅಲ್ವಾ? ಈಗ ಕೊನೆಯಲ್ಲಿ ಇದಕ್ಕೆ ಜೇನುತುಪ್ಪ ಹಾಕಬೇಕು. ಓಕೆ. ಸೊ ಅದರಲ್ಲಿ ಟೆಕ್ಸ್ಚರು ಚೇಂಜ್ ಆಗುತ್ತೆ, ಟೇಸ್ಟು ಬರುತ್ತೆ, ಅರೋಮಾನು ಚೇಂಜ್ ಆಗುತ್ತೆ. ಓಕೆ. ಕಾರ್ನ್ಫ್ಲವರ್ ಈಗ ನಾವು ಅದರಲ್ಲಿ ಮಿಕ್ಸ್ ಮಾಡಿದ್ದೇವೆ. ಓಕೆ. ಈಗ ಕಾರ್ನ್ಫ್ಲವರ್ ಇದು ಮಸಾಲಕ್ಕೆ ಸಾಸಿಗೆ ಕಾರ್ನ್ಫ್ಲವರ್ದು ಸ್ವಲ್ಪ ನೀರು ಮಾಡಿ ಆ್ಯಡ್ ಮಾಡಬೇಕು. ಓಕೆ. ಅಂದ್ರೆ ನನಗೆ ಅನಿಸುತ್ತೆ ಸ್ವಲ್ಪ ಥಿಕ್ನೆಸ್ ಜಾಸ್ತಿ ಬರುತ್ತೆ ಅಲ್ವಾ? ಹೌದು. ಸಾಕು. ಆ್ಯಡ್ ಮಾಡ್ತೇನೆ. ಓಕೆ. ಸೊ ಆ ಕಾರ್ನ್ಫ್ಲವರ್ ನೀರು ಹಾಕೋದ್ರಿಂದ ಸ್ವಲ್ಪ ಅದರ ಥಿಕ್ನೆಸ್ ಜಾಸ್ತಿ ಆಗ್ತದೆ. ಈಗ ಇದಾಗಿದೆ. ಗ್ಯಾಸ್ ಆಫ್ ಮಾಡೋಣ. ಗ್ಯಾಸ್ ಆಫ್ ಮಾಡಿ. ಓಕೆ. ಸೊ ಇದನ್ನು ತೆಗೆದು ಡೈರೆಕ್ಟ್ ಹೌದು ಪದಾರ್ಥದ ಸಾಸ್ ಇದಕ್ಕೆ ಹಾಕು. ಸಾಸಿಗೆ. ಓಕೆ. ಈಗ ಇದಕ್ಕೆ ಮಿಕ್ಸ್ ಮಾಡಿ. ಓಕೆ. ಸೊ ಬಟ್ ಬೇಯಿಸೋದಕ್ಕಿಂತ ಮುಂಚೆ ಅದು ಸ್ವಲ್ಪ ಸೈಜ್ ದೊಡ್ಡದಿರುತ್ತೆ. ಫ್ರೈ ಆದ ನಂತರ ಅದು ಸ್ವಲ್ಪ ಅದು ಶ್ರಿಂಕ್ ಆಗುತ್ತೆ. ಹೌದು. ಈಗ ಇದು ಸಾಕು. ಆಫ್ ಮಾಡೋದಾ? ಆಯ್ತಾ ಇದು? ಆಯ್ತು. ಡನ್. ಓಕೆ. ಈಗ ಇದು ರೆಡಿ ಆಗಿದೆ. ನೀವು ಟೇಸ್ಟ್ ಮಾಡಿ ಹೇಳ್ಬೇಕು ಹೇಗಾಗಿದೆ. ಖಂಡಿತವಾಗ್ಲೂ ಬಹಳ ಚೆನ್ನಾಗಿ ಮಾಡಿಕೊಟ್ಟಿದ್ದೀರಾ. ವೆರಿ ನೈಸ್. ಓಕೆ. ಎಸ್ ವೀಕ್ಷಕರೇ, ಬೇಬಿ ಕಾರ್ನ್ ಮಂಚೂರಿ ತುಂಬಾನೇ ಈಸಿ ಆ್ಯಂಡ್ ಸಿಂಪಲ್ ವೇ ಮಾಡ್ಕೊಳ್ಳಿಕ್ಕೆ. ಯಾಕಂತ ಹೇಳಿದ್ರೆ ನಿಮ್ಗೆ ಗೊತ್ತಿರ್ಬೋದು, ಬೇಬಿ ಕಾರ್ನ್ ಹೆಲ್ತ್ ಅಲ್ಲಿ ವಿಟಮಿನ್ ಕಂಟೆಂಟ್ ಕೂಡ ಬಹಳ ಚೆನ್ನಾಗಿದೆ ಇದರಲ್ಲಿ. ಆ್ಯಂಡ್ ಅಪರೂಪಕ್ಕೆ ಸ್ವಲ್ಪ ಟೇಸ್ಟ್ ಕೂಡ ವಿಭಿನ್ನವಾಗಿರುತ್ತೆ. ಸೊ ಮಾಡ್ಕೊಳ್ಳೋ ವಿಧಾನ ಹೇಗೆ ನೋಡ್ಕೊಂಡ್ಮೇಲೆ. ಬೇಬಿ ಕಾರ್ನ್ ಮಂಚೂರಿ ತಯಾರಿಸುವ ವಿಧಾನ. ಮೊದಲು 3 ರಿಂದ 4 ಕಪ್ ನೀರನ್ನು ಬಿಸಿ ಮಾಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೂ ಬೇಬಿ ಕಾರ್ನ್ ಸೇರಿಸಿ ಅರ್ಧ ಬೇಯಿಸಿ ನಂತರ ಸೋಸಿಕೊಳ್ಳಿ. ಆನಂತರ ಮೈದಾ ಹಿಟ್ಟು, ಕಾರ್ನ್ಫ್ಲೋರ್, ಸ್ವಲ್ಪ ಉಪ್ಪು ಹಾಗೂ ನೀರು ಹಾಕಿ ಕಲಸಿ. ಬಳಿಕ ಕಾದ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ನಲ್ಲಿ ಒಂದೊಂದಾಗಿ ಉದುರಿಸಿ ಕಾಯಿಸಿಕೊಳ್ಳಿ. ಇನ್ನೊಂದೆಡೆ ಬಾಣಲಿಗೆ ಸ್ವಲ್ಪ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಕಿ ಬಿಸಿಯಾದ ನಂತರ ಹೆಚ್ಚಿದ ಬೆಳ್ಳುಳ್ಳಿ ಶುಂಠಿ ಪೇಸ್ಟ್, ಹಸಿಮೆಣಸನ್ನು ಹುರಿದು ದಪ್ಪನೆ ತುಂಡು ಮಾಡಿದ ಈರುಳ್ಳಿ, ಟೊಮ್ಯಾಟೊ ಕೆಚಪ್, ಚಿಲ್ಲಿ ಸಾಸ್, ಅರುಣ ಮೆಣಸಿನ ಪುಡಿ, ಸೋಯಾ ಸಾಸ್ ಹಾಕಿ ಹುರಿಯಿರಿ. ಮಸಾಲೆ ಬೆಂದ ನಂತರ ಸ್ವಲ್ಪ ಜೇನುತುಪ್ಪ, ತೆಳು ಮಾಡಿದ ಕಾರ್ನ್ಫ್ಲೋರ್ ಹಾಕಿ ಕಲಸಿ 1-2 ನಿಮಿಷ ಬೇಯಿಸಿ. ಕರಿದಿಟ್ಟ ಬೇಬಿ ಕಾರ್ನನ್ನು ಹಾಕಿ ಚೆನ್ನಾಗಿ ಬೆರೆಸಿಕೊಳ್ಳಿ. ಈಗ ಬಿಸಿ ಬಿಸಿ ಬೇಬಿ ಕಾರ್ನ್ ಮಂಚೂರಿ ತಯಾರು. ಎಸ್. ಸೊ ನಮ್ಮ ವೀಕ್ಷಕರು ಮಾಡ್ಕೊಳ್ಳೋ ವಿಧಾನ ನೋಡ್ಕೊಂಡ್ರು. ಬಟ್ ನನ್ಗಂತಿದ್ದು ಕೊನೆ ತನಕ ಟೇಸ್ಟಿಂಗ್ ಇರ್ಲಿಕ್ಕೆ ಬೇಡ, ಯಾಕಂದ್ರೆ ಏನೋ ಸ್ವಲ್ಪ ಅಟ್ರಾಕ್ಟ್ ಮಾಡ್ತದೆ. ಟೇಸ್ಟ್ ಈಗಲೇ ನೋಡುವ ಅಲ್ವಾ? ಎಸ್. ಒಳ್ಳೆ ಚೈನೀಸ್ ಪರಿಮಳ ಕೊಡ್ತಾ ಇದೆ. ಓಕೆ. ವಾವ್. ತಗೊಳ್ಳಿ. ಬೇಬಿ ಕಾರ್ನ್ ಜೊತೆಗೆ ಆ ಸ್ವೀಟ್ನೆಸ್ ಮತ್ತು ಸಾಸ್ಗಳ ಒಂದು ಖಾರ ಮತ್ತು ಹುಳಿ, ಜೇನುತುಪ್ಪದ ಟೇಸ್ಟ್ ಕೂಡ ಒಳ್ಳೆ ಟೇಸ್ಟ್ ಕೊಡ್ತಾ ಇದೆ. ಆ್ಯಂಡ್ ಊಟಕ್ಕಿಂತ ಜಾಸ್ತಿ ಹೀಗೇನೆ ತಿನ್ಬೋದು ಅಂತ ಕಾಣುತ್ತೆ ಇದು ಅಲ್ವಾ? ಬಹಳ ಚೆನ್ನಾಗಿದೆ. ವೆರಿ ನೈಸ್ ಟೇಸ್ಟ್. ಆ್ಯಂಡ್ ಬೇಬಿ ಕಾರ್ನ್ ಏನಾಗುತ್ತೆ ಅಂತ ಹೇಳಿದ್ರೆ ಎಲ್ಲದರ ಜೊತೆ ಒಂದು ಜ್ಯೂಸಿ ಆದಂತಹ ಒಂದು ಟೇಸ್ಟ್ ಕೊಡುತ್ತೆ. ಹೌದು. ಇಟ್ಸ್ ವೆರಿ ನೈಸ್. ತುಂಬಾ ಚೆನ್ನಾಗಿದೆ. ಅಂದ್ರೆ ತುಂಬಾ ಟೆಂಡರ್ ಅಲ್ಲ? ಕರೆಕ್ಟ್. ತುಂಬಾ ಚೆನ್ನಾಗಿದೆ. ಆ್ಯಂಡ್ ಹೀಗೇನೆ ಟಿವಿ ನೋಡ್ತಾ ಇರುವಾಗ ಅಥವಾ ಗೆಸ್ಟ್ನವರು ಬಂದಾಗ ಒಂದು ಸ್ನ್ಯಾಕ್ ತರನ ಅಥವಾ ಸುಮ್ಮನೆ ಹೀಗೆ ಟೈಮ್ ಪಾಸಿಗೆ ಕೂಡ ಚೆನ್ನಾಗಿರುತ್ತೆ. ವೆರಿ ನೈಸ್. ಐ ಲೈಕ್ ದಿಸ್. ಥ್ಯಾಂಕ್ ಯು. ಸೊ ನೆಕ್ಸ್ಟ್ ಹಾಗಾದ್ರೆ ನೆಕ್ಸ್ಟ್ ನಾನು ಹುರುಳಿಕಾಳಿದ್ದು ಲಡ್ಡು ಮಾಡ್ತಾ ಇದ್ದೀರಾ? ಓಕೆ. ಎಸ್ ವೀಕ್ಷಕರೇ, ಬೇಬಿ ಕಾರ್ನ್ ಮಂಚೂರಿ ಸೂಪರ್ ಆಗಿದೆ ಟೇಸ್ಟ್ ಅದು. ಸೊ ನೆಕ್ಸ್ಟ್ ಹುರುಳಿಕಾಳಿನ ಲಡ್ಡು ಮಾಡ್ಲಿಕ್ಕಿದೆ. ಸೊ ಇದು ಪ್ಲೇಟ್ ಕೂಡ ಖಾಲಿ ಮಾಡಿಕೊಂಡು ಅದಕ್ಕೆ ಬೇಕಾದಂತಹ ಎಲ್ಲ ಇಂಗ್ರೀಡಿಯೆಂಟ್ಸ್ ರೆಡಿ ಇಟ್ಕೊಳ್ಳುವಷ್ಟರಲ್ಲಿ ನೀವು ತಗೊಳ್ಳಿ ಒಂದು ಸಣ್ಣ ಬ್ರೇಕ್. ವಿರಾಮದ ನಂತರ ಮತ್ತೊಮ್ಮೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವಂತಹ
ನಮ್ಮ ಸವಿರುಚಿ ಅಡುಗೆ ಮನೆ ನಮ್ದು ಹೊಸ ರುಚಿ ನಿಮ್ದು ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ದಟ್ ಇಸ್ ಬಾಯ್ಲ್ಡ್ ಕುಚಲಕ್ಕಿ ಅಂತ, ಬಾಯ್ಲ್ಡ್ ರೈಸ್ ಕುಚಲಕ್ಕಿ ಅಂತ ಹೇಳ್ತೇವೆ. ಸೊ ಎಲ್ಲರ ಮನೆಯಲ್ಲಿ ಕೂಡ ಎಲ್ರಿಗೂ ಕೂಡ ಒಂದು ಹಿಡಿಸಿದಂತಹ ಕುಚಲಕ್ಕಿ ಆ್ಯಂಡ್ ಒಳ್ಳೆ ಊಟ ಮಾಡುವಾಗ ಸೊ ಎಲ್ರಿಗೂ ಇಷ್ಟನೂ ಆಗುತ್ತೆ. ಸೊ ಪ್ಯೂರಿಟಿಲಿರುವಂತಹ ಅಕ್ಕಿ ಅಂತ ಹೇಳ್ತೇವೆ. ಅಂಡ್ ಅದರ ಜೊತೆಗೆ ಹೊಸದಾದಂತಹ ವಿಧವಿಧಂತಹ ಅಡುಗೆ ಮಾಡಬೇಕಾದ್ರೆ ಆಹಾರ ಪದಾರ್ಥಗಳಲ್ಲಿ ಮಸಾಲೆಗಳು ಬೇಕಾಗುತ್ತೆ. ಸೊ ಮಸಾಲೆಗಳಿಗೆ ಇನ್ನೊಂದು ಬೆಸ್ಟ್ ಚಾಯ್ಸ್ ಅಂತ ಹೇಳಿದ್ರೆ ದಟ್ ಈಸ್ ಟ್ರೈಡ್, ಟೇಸ್ಟೆಡ್ ಅಂಡ್ ಟ್ರಸ್ಟೆಡ್ ಅರುಣಾ ಮಸಾಲೆಗಳು, ಪೋಸ್ಟ್ ಮ್ಯಾನ್ ತೂರ್ ದಾಲ್, ಹಾನ್ಬಾಲ್ ಚಿಕ್ಕೀಸ್. ಸೊ ಇನ್ನೇನಿದ್ರು ಈಗ ಸ್ವೀಟ್ ಮಾಡ್ತಾ ಇದ್ದಾವೆ. ಸೊ ಆ ಸ್ವೀಟ್ ನ ಜೊತೆಗೆ ನಮ್ಮ ಹಾನ್ಬಾಲ್ ಚಿಕ್ಕೀಸ್ ಕೂಡ ವೆರೈಟಿ ಆಫ್ ಫ್ಲೇವರ್ ಅಲ್ಲಿ ಚಿಕ್ಕೀಸ್ಗಳ ಆವಿಷ್ಕಾರಗಳಲ್ಲಿ ಹೊಸತಾದಂತಹ ಚಿಕ್ಕೀಸ್ಗಳನ್ನು ತಂದಂತಹ ಫಸ್ಟ್ ಬ್ರ್ಯಾಂಡ್ ಅಂತ ಹೇಳ್ಬೋದು. ದಟ್ ಈಸ್ ಹಾನ್ಬಾಲ್ ಚಿಕ್ಕೀಸ್. ಅದರ ಜೊತೆಗೆ ನಿಮಗೆ ಗೊತ್ತಿರಬಹುದು ಶಶಿ ಪ್ಲಸ್ ಬ್ಯೂಟಿ ಸೋಪ್ ಬೇರೆ ಬಂದಿದೆ. ಅಂಡ್ ಮಕ್ಕಳಿಗೆ, ಸಣ್ಣ ಸಣ್ಣ ಮಕ್ಕಳಿಗೆ ಪೋಷಕಾಂಶ ಭರಿತವಾದಂತಹ ಒನ್ ಆಫ್ ದ ಬೆಸ್ಟ್ ಪ್ರಾಡಕ್ಟ್ ಅಂತ ಹೇಳಿದ್ರೆ ಚಿತ್ರಕೂಟ ಶಿಶು ಪೋಷಕ ನ್ಯಾಚುರಲ್ ಫುಡ್ ರಿಚ್ ಇನ್ ಐರನ್. ಸೊ ಯಾಕಂತ ಹೇಳಿದ್ರೆ ಜಾಸ್ತಿಯಾಗಿ ಗ್ರೌಂಡ್ ನಟ್ಸ್ಗಳಾಗಿರ್ಬೋದು, ರಾಗಿ ಆಗಿರ್ಬೋದು, ಮತ್ತೆ ಇದರಲ್ಲಿ ಸಿರಿಲ್ ಬೇಸ್ಡ್ ಬೇಬಿ ಫುಡ್ ಕೂಡ. ಸೊ ಮಕ್ಕಳಿಗೆಲ್ಲ ಒಳ್ಳೆಯದು, ತುಂಬಾನೇ ಉತ್ತಮವಾದಂತಹ ಪ್ರಾಡಕ್ಟ್ ಇದು ಚಿತ್ರಕೂಟ ಶಿಶು ಪೋಷಕ ನ್ಯಾಚುರಲ್ ಫುಡ್. ಆ್ಯಂಡ್ ತುಂಬಾನೇ ಬ್ಯೂಟಿಫುಲ್ ಆಗಿ ಕಾಣಲಿಕ್ಕೆ ಜ್ಯುವೆಲ್ಲರಿ ಪರ್ಚೇಸ್ ಅಂತ ಇದ್ರೆ ನೀವು ಲಲಿತಾ ಜ್ಯುವೆಲ್ಲರ್ಸ್ ಮ್ಯಾಂಗ್ಳೂರ್, ಇಲ್ಲಿ ಕೂಡ ನೀವು ಹೋಗ್ಬೋದು. ಕ್ಲೀನಿಂಗ್ ಪರ್ಪಸ್ಗೋಸ್ಕರ ದ ಬೆಸ್ಟ್ ಕ್ಲೀನರ್ ದಟ್ ಇಸ್ ಫ್ಲೋರೋಮಾ ಫ್ಲೋರ್ ಕ್ಲೀನರ್ಸ್. ಸೊ ಥ್ಯಾಂಕ್ಸ್ ಟು ಆಲ್ ಆರ್ ಸ್ಪಾನ್ಸರ್ಸ್. ಆ್ಯಂಡ್ ಅದರ ಜೊತೆಗೆ ಬೆಳಿಗ್ಗೆ ಎದ್ದು ಒಂದು ಚಿಲ್ಡ್ ಆಗಿ ಅಥವಾ ಒಂದು ಸೂಪರ್ ಆಗಿ ಫ್ರೆಶ್ ಆಗಬೇಕಾದ್ರೆ ಕಾಮತ್ ಚಹಾ ಅವರ ಟೀ ಕೂಡ ಸೂಪರ್ ಆದಂತಹ ಎನರ್ಜಿ ಕೊಡುತ್ತೆ. ಸೊ ಥ್ಯಾಂಕ್ ಯು ಸೋ ಮಚ್ ಟು ಆಲ್ ಆರ್ ಸ್ಪಾನ್ಸರ್ಸ್ ಅಂತ ಹೇಳ್ತಾ ನಮ್ಮ ನೆಕ್ಸ್ಟ್ ರೆಸಿಪಿ ದಟ್ ಈಸ್ ಹುರುಳಿ ಕಾಳಿದ್ದು ಲಡ್ಡು, ಬನ್ನಿ ಕೇಳುವ. ಓಕೆ ಮ್ಯಾಮ್, ಸೊ ಲಡ್ಡು ಅಲ್ವಾ, ಹುರುಳಿ ಕಾಳು ಎಲ್ಲ ಕಾಳುಗಳನ್ನೆಲ್ಲ ರೆಡಿ ಇಟ್ಟಿದ್ದೀರಾ? ಹೌದು. ಸ್ಟಾರ್ಟ್ ಮಾಡುವಾಗಾದ್ರೆ ಏನ್ ಫಸ್ಟ್? ಮೊದಲು ಒಂದು ಬಾಣಲೆ ಕೊಡಿ. ಓಕೆ, ಗ್ಯಾಸ್ ಹಚ್ಚದ? ಹೌದು. ಇದು ನೆಲಕಡಲೆ ಬೀಜ, ಇದನ್ನು ಆಲ್ರೆಡಿ ಫ್ರೈ ಮಾಡಿ ತಂದಿದೆ, ಅಂದ್ರೆ ಸ್ವಲ್ಪ ಬಿಸಿ ಮಾಡ್ಲಿಕ್ಕೆ. ಓಕೆ, ಸೊ ಇದು ಫ್ರೈ ಮಾಡಿ ಆಗ್ಲೇ ಫ್ರೈ ಮಾಡಿ ಕೂಡ ಮಾಡಬಹುದು ಅಲ್ವಾ? ಮಾಡಬಹುದು, ಟೈಮ್ ಸೇವ್ ಆಗ್ತದೆ. ಕರೆಕ್ಟ್ ಕರೆಕ್ಟ್. ಇದೀಗ ಬಿಸಿ ಆದ್ರೆ ಸಾಕು. ಮತ್ತೆ ಒಂದು ಸಣ್ಣ ಮಿಕ್ಸಿ ಬೇಕು. ಮಿಕ್ಸಿ ಬೇಕಾಗುತ್ತಾ? ಇದನ್ನು ಪೌಡರ್ ಮಾಡಿ. ಇದು ಸ್ವಲ್ಪ ಬಿಸಿ ಆದ್ರೆ ಸಾಕು, ಯಾಕೆಂದ್ರೆ ನಾವು ಆಲ್ರೆಡಿ ಫ್ರೈ ಆಗಿದೆ. ಓಕೆ, ಇನ್ನು ಇದನ್ನು ಸ್ವಲ್ಪ ತಣ್ಣಗಾದ ನಂತರ ಮಿಕ್ಸಿಯಲ್ಲಿ ಹಾಕಿ ಗ್ರೈಂಡ್ ಮಾಡಿ. ಕೋರ್ಸ್ ಗ್ರೈಂಡ್ ಮಾಡಿ, ಫೈನ್ ಅಲ್ಲ, ಸ್ವಲ್ಪ. ಸೊ ಇದನ್ನೇ ಫಸ್ಟ್ ಆಗುತ್ತೆ ಗ್ರೈಂಡ್ ಮಾಡ್ಬೋದಾ? ಓಕೆ. ಸೊ ತುಂಬಾ ಬೇಡ, ಹುಡಿ ಹುಡಿ ಆಗೋದು ಬೇಡ. ಸಾಕಾ? ಅಂದ್ರೆ ಹುಡಿ ಹುಡಿ ಆದ್ರೆ ಫೈನ್ ಆಗೋದು ಬೇಡ ಹೇಳಿದ್ರೆ. ಓಕೆ. ಈಗ ಇದಕ್ಕೆ ಸ್ವಲ್ಪ ತುಪ್ಪ ಹಾಕ್ಲಿಕ್ಕೆ ಉಂಟು. ಸೊ ಜಾಸ್ತಿಯಾಗಿ ಕೆಲವರಿಗೆ ಹುರುಳಿ ಕಾಳು ಅಂತ ಹೇಳಿದ್ರೆ ಸ್ವಲ್ಪ ಬೋರಿಂಗ್ ಫುಡ್, ಯಾಕಂತ ಹೇಳಿದ್ರೆ ಟೇಸ್ಟ್ ಅಷ್ಟು ಒಳ್ಳೆ ಇರಲ್ಲ ಅಂತ ಕೆಲವರಿಗೆ ಇಷ್ಟ ಇರುತ್ತೆ. ಸೊ ಅಂಥದ್ದೆಲ್ಲ ಇದು ಒಂದು ಸ್ಟ್ರೆಂಥನಿಂಗ್ ಒಳ್ಳೆ ಆಗಿರೋದ್ರಿಂದ ಸೊ ಏನಾದರೂ ಸ್ವೀಟ್ ಮಾಡ್ಕೊಂಡೇ ತಿನ್ನೋದು ಕೂಡ ಚೆನ್ನಾಗಿರುತ್ತೆ. ಹುರುಳಿಯನ್ನು ಬೇಯಿಸಿ ಅದರ ನೀರಿದು ಬೇರೆ ಸಾರು ಮಾಡ್ತಾರೆ. ಹಾ, ಓಕೆ ಓಕೆ ಓಕೆ. ಈಗ ಇದಕ್ಕೆ ನಾವು ಇದು ಎಳ್ಳು ಹಾಕಬೇಕು. ಓಕೆ. ಮತ್ತೆ ಇದು ಕುಂಬಳಕಾಯಿ ಬೀಜ. ಕುಂಬಳಕಾಯಿದು ಬೀಜ. ಓಕೆ ಓಕೆ ಓಕೆ. ಜಾಸ್ತಿಯಾಗಿ ಸ್ವೀಟ್ಸ್ಗಳಲ್ಲಿ ಇದು ಇರುತ್ತೆ. ಹೌದು. ಮತ್ತೆ ಒಣ ಕೊಬ್ಬರಿ. ಒಣ ಕೊಬ್ಬರಿ. ಇದಕ್ಕೆ ಈ ಹುರುಳಿ ಇದು ಬೇಯಿಸಿ ತಂದ ಹುರುಳಿ. ಸೊ ಬೇಯಿಸಿದ್ದೇ ಹುರುಳಿ ಹಾಕಿ ಇದು ಬೇಯಿಸೋದು ಡೈರೆಕ್ಟ್ ಬೇಯಿಸೋದು ಅದು ತುಂಬಾ ಟೈಮ್ ತಗೊಳ್ತದೆ, 1 ಗಂಟೆ 2 ಗಂಟೆ ಸಹ ತಗೊಳ್ತೇನೆ ಒಂದ್ಸಲ ಬೇಯಲಿಕ್ಕೆ. ಸೊ ನಾನು ಬೇಯಿಸಿ ತಂದಿದ್ದೇನೆ. ಓಕೆ, ಸರಿ. ಇದನ್ನು ಇದಕ್ಕೆ ಮಿಕ್ಸ್ ಮಾಡು. ಓಕೆ. ಒಂದು ಚಿಟಿಕೆ ಉಪ್ಪು ಯೂಸ್ ಮಾಡ್ತೇನೆ. ಓಕೆ. ಈಗ ಆಚೆಂದ ನಾವು ಬೆಲ್ಲದ ಪಾಕ ಮಾಡ್ಲಿಕ್ಕೆ ಇಡಬೇಕು. ಸರಿ, ಗ್ಯಾಸ್ ಹಚ್ತೇನೆ. ಆಯ್ತು. ನೀರು ಹಾಕೋದಾ? ಹಾಕುದು. ಸಾಕಲ್ಲ? ಬೆಲ್ಲ ಹಾಕಿದೆ ಅದಕ್ಕೆ.
ಸೊ ಅದನ್ನು ಪಾಕ ಆಗಲಿ ಅಲ್ವಾ? ಹೌದು ಸೊ ಬೆಲ್ಲನೇ ಯೂಸ್ ಮಾಡ್ಬೇಕು, ಸಕ್ಕರೆಗಿಂತ ಬೆಲ್ಲನೇ ಬೆಟರ್. ಹೌದು, ಬೆಲ್ಲನೇ ಬೆಟರ್. ಓಕೆ. ಈಗ ಈ ಕಡಲೆ ಬೀಜ ಗ್ರೈಂಡ್ ಮಾಡಿದ್ರಲ್ಲ, ಕೋರ್ಸ್ಲಿ ಗ್ರೈಂಡ್ ಮಾಡಿದ್ದು, ಅದನ್ನು ಇದಕ್ಕೆ ಆ್ಯಡ್ ಮಾಡ್ತೇವೆ. ಸರಿ, ಓಕೆ. ಸೊ ಹುರುಳಿದ್ದು ಅದರ ಜೊತೆಗೆ ನೆಲಕಡಲೆದ್ದು ಪರಿಮಳ ರೋಸ್ಟ್ ಆದಾಗ ಇನ್ನೂ ಚೆನ್ನಾಗಿ ಬರುತ್ತೆ. ಗೊತ್ತಾಗ್ತದಲ್ಲ? ಹೌದು. ಸೊ ಇದು ಪಾಕ ಈಗ ಕರೆಕ್ಟ್ ಬಂತು ಬೆಲ್ಲ. ಆದ್ರೆ ಅದು ಒಂದು ಎಳೆಯದಷ್ಟು ಬರಬೇಕು. ಓಕೆ ಓಕೆ. ಈಗ ಇದಕ್ಕೆ ಏಲಕ್ಕಿ ಮಿಕ್ಸ್ ಮಾಡ್ತೇನೆ. ಓಕೆ. ಸೊ ಹಾಗಾದ್ರೆ ಈ ಹುರುಳಿ ಕಾಳನ್ನು ಹುಡಿ ಮಾಡ್ಲಿಕ್ಕೆ ಇಲ್ಲ? ಇಲ್ಲ, ನಾನು ಯೋಚಿಸ್ಕೊಂಡೆ ಹುರುಳಿಯನ್ನು ಹುಡಿ ಮಾಡ್ಲಿಕ್ಕೆ ಇಲ್ಲ ಇಲ್ಲ, ಹುರುಳಿಯನ್ನು ಹುಡಿ ಅದು ಡೈರೆಕ್ಟ್ ಹಾಕೋದು. ಹೌದು. ಓಕೆ. ಈಗ ಅದು ಸಾಕು. ಸಾಕಾ ಇದು? ಗ್ಯಾಸ್ ಬಂದ್ ಮಾಡುವ. ಮತ್ತೆ ಇದಕ್ಕೆ ಸ್ವಲ್ಪ ಸ್ವಲ್ಪನೇ ಸುರಿಬೇಕು. ಸ್ವಲ್ಪ ಸ್ವಲ್ಪನೇ ಸುರಿಬೇಕು. ಸೊ ಹಾಗಾದ್ರೆ ಹಾಕುದಾ? ಹೌದು. ಇನ್ನು ಸ್ವಲ್ಪ ಸಾಕು. ಸೊ ಬೆಲ್ಲದ ಪಾಕ ಅಷ್ಟು ಸಾಕಾಗ್ತದಾ? ಸಾಕಾಗ್ತದೆ. ಓಕೆ. ಇದನ್ನು ಉಂಡೆ ಕಟ್ಟಬಹುದು, ಇಲ್ಲಾಂದ್ರೆ ಚಿಕ್ಕಿಯಾಗಿ ಮೋಲ್ಡ್ ಅಲ್ಲಿ ಹಾಕಿ ಫ್ಲಾಟ್ ಮಾಡಿ ಕಟ್ ಮಾಡಿ. ಸೊ ಇದು ಕೂಡ ಒಂದು ಸ್ವಲ್ಪ ಚಿಕ್ಕಿ ತರ ಮಾಡಿದ್ರೆ ನಮ್ಮ ಹಾನ್ಬಾಲ್ ಚಿಕ್ಕಿ ತರನೇ ಸ್ವಲ್ಪ ವೆರೈಟಿ ಚಿಕ್ಕಿ ತರ ಆಗ್ಲಿಕ್ಕೆ ಸಾಕು ಅಲ್ವಾ? ಯಾಕಂದ್ರೆ ಹಾನ್ಬಾಲ್ ಅವರದ್ದು ಆರೆಂಜ್ ಅಲ್ಲಿ ಮತ್ತೆ ಬ್ಲಾಕ್ ಪೆಪ್ಪರ್ ಅಲ್ಲಿ ಬೇರೆ ಬೇರೆ ಫ್ಲೇವರ್ ಅಲ್ಲಿ ಚಿಕ್ಕೀಸ್ ಇದೆ. ಸೊ ಅದೇ ರೀತಿ ಮಾಡಿದ್ರೆ ಇದೊಂದು ಹುರುಳಿ ಚಿಕ್ಕಿ ತರ ಕಾಣ್ತದೆ ಅಲ್ವಾ? ಇದೀಗ ಸಾಕು. ಇದನ್ನು ಸ್ವಲ್ಪ ತಣ್ಣಗಾಗ್ಲಿಕ್ಕೆ ಬಿಡಬೇಕು. ಓಕೆ. ಸೊ ಸಾಕಾಗುತ್ತೆ ಹಾಗಾದ್ರೆ? ಸಾಕು. ಓಕೆ. ಆಫ್ ಮಾಡುದಾ? ಸೊ ಇಂದ್ರೆ ಇನ್ನು ಇದು ಉಂಡೆ ಕಟ್ಲಿಕ್ಕೆ ಇರುವಂತ. ಹೌದು. ಸೊ ಹಾಗಾದ್ರೆ ತಣ್ಣಗಾಗಬೇಕು, ಸ್ವಲ್ಪ ತಣ್ಣಗಾಗಬೇಕು. ಓಕೆ. ಈಗ ಇದು ಆಗಿದೆ, ಸ್ವಲ್ಪ ತಣ್ಣಗಾಯ್ತು. ಓಕೆ. ಇನ್ನು ಇದನ್ನು ಉಂಡೆ ಕಟ್ಟೋದು. ಸರಿ, ಓಕೆ. ಸೊ ತಣ್ಣಗಾದ ನಂತರ ಉಂಡೆ ಕಟ್ಟಲಿಕ್ಕೆ ಈಸಿಯಾಗಿ ಬರುತ್ತೆ. ಹೌದು ಅಲ್ವಾ? ಅದಕ್ಕೆ ಒಂದೊಂದು ಪೀಸ್ ಕ್ಯಾಶ್ಯೂ ನಟ್ ಫಿಕ್ಸ್ ಮಾಡಿ. ಓಕೆ. ಸೊ ಇನ್ ಕೇಸ್ ಲಡ್ಡು ತರ ಬೇಡ ಅಂತ ಹೇಳಿದ್ರೆ ಪ್ಲೇಟ್ ಅಲ್ಲಿ ಹಾಕಿ ಚಿಕ್ಕಿ ತರ ಫ್ಲಾಟ್ ಮಾಡಿ ಚಿಕ್ಕಿ ತರ ಮಾಡಿ ಕಟ್ ಮಾಡಬಹುದು. ಓಕೆ. ಈಗ ಇದು ರೆಡಿ ಆಗಿದೆ, ನೀವು ಟೇಸ್ಟ್ ಮಾಡಿ ಹೇಳಿ. ಎಸ್, ಥ್ಯಾಂಕ್ ಯು ಸೋ ಮಚ್. ಸುಧಾದಂತಹ ಹುರುಳಿಕಾಳಿನ ಲಡ್ಡು. ಓಕೆ. ಎಸ್ ವೀಕ್ಷಕರೇ, ಹುರುಳಿಕಾಳಿನ ಲಡ್ಡು ಇನ್ ಕೇಸ್ ಮನೆಯಲ್ಲಿ ಹುರುಳಿಕಾಳು ಪದಾರ್ಥ ಮಾಡುವ ಏನಾದರೂ ನಿಮ್ಮದು ಪ್ಲಾನಿಂಗ್ ಇದ್ದರೆ ಸ್ವಲ್ಪ ಹುರುಳಿಕಾಳು ಬೇಯಿಸಿದ ನಂತರ ಅದರಲ್ಲಿ ಸ್ವೀಟ್ ಆಗೊಂದು ಲಡ್ಡು ಮಾಡ್ಕೊಳ್ಬೋದು. ಸೊ ಮಾಡ್ಕೊಳ್ಳೋ ವಿಧಾನ ಹೇಗೆ ಫಾಸ್ಟ್ ಆಗಿ ನೋಡ್ಕೊಂಡು ಬನ್ನಿ. ಹುರುಳಿಕಾಳಿನ ಲಡ್ಡು ತಯಾರಿಸೋ ವಿಧಾನ. ಮೊದಲು ಹುರುಳಿಕಾಳನ್ನು ಹುರಿದು ತರಿತರಿಯಾಗಿ ಪುಡಿ ಮಾಡಿಟ್ಟುಕೊಳ್ಳಿ. ನಂತರ ಸ್ವಲ್ಪ ತುಪ್ಪವನ್ನು ಬಿಸಿ ಮಾಡಿ ಬಿಳಿ ಎಳ್ಳು, ಕುಂಬಳಕಾಯಿಯ ಬೀಜ, ಒಣ ಕೊಬ್ಬರಿ, ಬೇಯಿಸಿದ ಹುರುಳಿ, ಚಿಟಿಕೆ ಉಪ್ಪು ಹಾಕಿ ಬೆರೆಸಿ ಬೇಯಿಸಿ. ಇನ್ನೊಂದೆಡೆ ಬೆಲ್ಲದ ಪಾಕ ತಯಾರಿಸಿಕೊಂಡು ಹುರುಳಿಕಾಳಿನ ಮಿಶ್ರಣಕ್ಕೆ ಸೇರಿಸಿ ತಣ್ಣಗಾದ ನಂತರ ಉಂಡೆ ಕಟ್ಟಿಕೊಳ್ಳಿ. ಈಗ ಆರೋಗ್ಯಕರ ಹುರುಳಿಕಾಳಿನ ಲಡ್ಡು ಸವಿಯಲು ಸಿದ್ಧ. ಎಸ್ ಮ್ಯಾಮ್. ಸೊ ನಮ್ಮ ಸ್ವೀಟ್ ಅಂತೂ ರೆಡಿ ಆಯಿತು, ಹುರುಳಿಕಾಳಿನ ಲಡ್ಡು. ಟೇಸ್ಟ್ ನೋಡು ಹಾಗಾದರೆ. ಟೇಸ್ಟ್ ನೋಡುವ. ತಗೊಳ್ಳಿ. ಎಸ್, ಓಕೆ. ಸೊ ಫ್ರೆಶ್ ರೆಡಿ ಆಗೋದ್ರಿಂದ ತುಂಬ ಸಾಫ್ಟ್ ಆಗಿದೆ ಅಲ್ವಾ? ಹೌದು. ಸ್ವಲ್ಪ ಜಗಿಲಿಕ್ಕೆ ಟೈಮ್ ತಗೊಳ್ಳುತ್ತೆ. ಹೌದಾ?
ಅಂದರೆ ಕಾಳು ಇರೋದ್ರಿಂದ ಅದು ಫೀಲ್ ಮಾಡಿ 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 ತಿನ್ನುವಾಗ ಎಲ್ಲ ಟೇಸ್ಟ್ಗಳು ಗೊತ್ತಾಗುತ್ತೆ. ಹುರುಳಿಕಾಳನ್ನ ಸಪ್ರೇಟ್ ರೆಲಿಶ್ ಮಾಡ್ಬೋದು ಸ್ಲೋಲಿ. ಬಹಳ ಚೆನ್ನಾಗಿದೆ. ಆ್ಯಂಡ್ ಇದು ನನಗನಿಸುತ್ತೆ ತುಂಬ ಹೆವಿ ಸ್ವೀಟ್ ಅಂತಲೂ ಅನಿಸಲ್ಲ. ಸಮಥಿಂಗ್ ಪ್ರೋಟೀನ್ ಆಗಿ ವಿಟಮಿನ್ ಇರುವಂತಹ ಒಂದು ಸ್ವೀಟ್. ತುಂಬ ಚೆನ್ನಾಗಿದೆ, ವೆರಿ ನೈಸ್. ತುಂಬ ಖುಷಿ ಆಯಿತು. ಈಸಿ ಇದೆ ಇದು ಮಾಡಲಿಕ್ಕೆ ಕೂಡ ಅಲ್ವಾ? ಹೌದು. ನಿಮ್ಗೆ ಹೇಗೆ ಅನಿಸ್ತು ನಮ್ಮ ಅಡುಗೆ ಮನೆಯಲ್ಲಿ? ನಿಮ್ಮ ಅಡುಗೆ ಮನೆಯಲ್ಲಿ ಪ್ರತಿ ಸರಿ ನನಗೆ ಬರೋ ತುಂಬ ಸಂತೋಷ ಆಗ್ತಾ ಉಂಟು. ಸಂತೋಷ ಆಗ್ತಾ ಇದೆ. ಸೊ ಕಾರ್ಯಕ್ರಮಗಳನ್ನೆಲ್ಲ ನೋಡ್ತಾ ಇರ್ತೀರಾ? ಹೌದು. ಓಕೆ, ಹೊಸ ಅಡುಗೆ ಕೂಡ ಕಲ್ತಿದ್ದೀರಾ ನೀವು ಕೂಡ? ಕಲ್ತಿದ್ದೇನೆ. ಓಕೆ, ಸೊ ನಮಗೆ ಕೂಡ ಇವತ್ತು ಒಳ್ಳೆ ಅಡುಗೆ ಹೇಳ್ಕೊಟ್ಟಿದ್ರೆ ನಮಗೂ ಕೂಡ ತುಂಬ ಖುಷಿ ಆಯಿತು. ಆ್ಯಂಡ್ ಇದು ಕೂಡ ತುಂಬ ಚೆನ್ನಾಗಿದೆ, ಹುರುಳಿಕಾಳಿನ ಲಡ್ಡು ಆ್ಯಂಡ್ ಬೇಬಿಕಾರ್ನ್ ಮಂಚೂರಿ ಕೂಡ ಸೂಪರ್. ಸೊ ಹಾಗಿರುವಾಗ ಇವತ್ತು ನಮ್ಮ ಅಡುಗೆ ಮನೆಗೆ ಬಂದ್ರಿ, ನಮಗೆ ಅಡುಗೆ ಹೇಳ್ಕೊಟ್ರಿ. ಸೊ ಆ ಕಾರಣದಿಂದ ಮತ್ತು ನಮ್ಮ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅವರ ಕಡೆಯಿಂದ ಸಣ್ಣ ಗಿಫ್ಟ್. ತುಂಬ ಥ್ಯಾಂಕ್ಸ್. ಓಕೆ, ಆ್ಯಂಡ್ ಅದರ ಜೊತೆಗೆ ನಮ್ಮ ಸನ್ ಪ್ರೀಮಿಯಂ ಅವರ ಹೋಲ್ ವೀಟ್ ಚಕ್ಕಿ ಆಟ ಗೋಧಿ ಹಿಟ್ಟು ಇದೆ. ಸೊ ಅವರ ಕಡೆಯಿಂದ ಒಂದು ಸಣ್ಣ ಗಿಫ್ಟ್. ಥ್ಯಾಂಕ್ ಯು. ಆ್ಯಂಡ್ ನಮ್ಮ ಸಂತೋಷ್ ರೈಸ್ ಮಿಲ್ಸ್ ಅವರ 2 ಸ್ಟಾರ್ ರೈಸ್ ಅವರ ಕಡೆಯಿಂದ ಒಂದು ಸಣ್ಣ ಗಿಫ್ಟ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಹೀಗೇನೆ ಬರ್ತಾ ಇರಿ. Till I see you again. Yes, of course. Okay. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಥ್ಯಾಂಕ್ ಯು. ವೀಕ್ಷಕರೇ, ಇವತ್ತಿನ ನಮ್ಮ ಸವಿರುಚಿಯಲ್ಲಿ 2 ರುಚಿಗಳನ್ನು ಕಲ್ತ್ಕೊಂಡ್ರಿ. ಸೊ ಖಂಡಿತವಾಗ್ಲೂ ಮನೇಲಿ ಟ್ರೈ ಕೂಡ ಮಾಡಿ, ಎಲ್ಲರ ಜೊತೆ ಹಂಚಿ ಅದನ್ನು ಟೇಸ್ಟ್ ಕೂಡ ನೋಡಿ. ಸೊ ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ರೆಸಿಪಿಗಳ ಜೊತೆ ಈ ಒಂದು ನಮ್ಮ ಸವಿರುಚಿ ಅಡುಗೆ ಮನೆಯಲ್ಲಿ ಸಿಗೋಣ ಅಂತ ಹೇಳ್ತಾ, ಅಲ್ಲಿ ತನಕ ನಿರಂತರವಾಗಿ ನೋಡ್ತಾ ಇರಿ ನಿಮ್ಮ ನೆಚ್ಚಿನ ನಮ್ಮ ಟಿವಿ. ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಅರುಣಾ ಮಸಾಲಾ, ಪೋಸ್ಟ್ಮ್ಯಾನ್ ತೂರ್ ದಾಲ್, ಫ್ಲೋರಮಾ ಫ್ಲೋರ್ ಕ್ಲೀನರ್, ಹಾನ್ಪಾಲ್ ಚಿಕ್ಕಿ, ಲಲಿತಾ ಜ್ಯುವೆಲ್ಲರ್ಸ್ PVS ಮಂಗಳೂರು, ಚಿತ್ರಕೂಟ ಶಿಶು ಪೋಷಕ ನ್ಯಾಚುರಲ್ ಫುಡ್ ಹಾಗೂ ಶಶಿ ಪ್ಲಸ್ ಬ್ಯೂಟಿ ಸೋಪ್. ನಮ್ ಫ್ಯಾಮಿಲಿ ಹೆಲ್ತ್ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್.